ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಶಾಲಾ ಕಾಲೇಜು ಕ್ಯಾಂಪಸ್ಗಳಲ್ಲಿ ಸಾಮರಸ್ಯ ಸ್ಥಾಪಿಸುವ ಉದ್ದೇಶದಿಂದ ಮಾನವ ಸರಪಳಿ, ಕರಪತ್ರ ವಿತರಣೆ, ಪೋಸ್ಟರ್ ಪ್ರದರ್ಶನ, ಬೀದಿ ನಾಟಕ ಮುಂತಾದ ಕಾರ್ಯಕ್ರಮಗಳನ್ನು ಜನವರಿ 1 ರಿಂದ 25ರವರೆಗೆ ಆಯೋಜಿಸಲಾಗಿದೆ ಎಂದು ಎನ್ಎಸ್ಯುಐ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಸವಾದ್ ಸುಳ್ಯ ತಿಳಿಸಿದರು. ಅವರು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಬೇಕು, ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಪಡೆಯಲು ಮತ್ತು ಕೆರಿಯರ್ ರೂಪಿಸಲು ಸಹಾಯ ಆಗಬೇಕು ಎಂಬುದು ನಮ್ಮ ಆಶಯವಾಗಿದೆ ಎಂದು ಹೇಳಿದರು. ವಿದ್ಯಾರ್ಥಿ ಸಮುದಾಯಕ್ಕೆ ಇವತ್ತು ಉತ್ತಮ ಶಿಕ್ಷಣ, ಪೂರಕ ಸೌಲಭ್ಯಗಳು ದೊರೆಯಬೇಕಾಗಿದೆ. ಅನಗತ್ಯ ವಿಚಾರಗಳ ಮೂಲಕ ಇವತ್ತು ಏನು ಮತೀಯ ವಿದ್ಯಾರ್ಥಿ ಸಂಘಟನೆಗಳು ಕಾಲೇಜುಗಳಲ್ಲಿ ಎರಡು ಸಮುದಾಯದ ವಿದ್ಯಾರ್ಥಿಗಳನ್ನು ಬೇರ್ಪಡಿಸಿ ಕೋಮು ವಿಷ ಬೀಜವನ್ನು ಬಿತ್ತುವಂಥ ಕೆಲಸ ಈ ಜಿಲ್ಲೆಯಲ್ಲಿ ಈಗ ನಿರಂತರವಾಗಿ ನಡೀತಾ ಇದೆ. ಸಣ್ಣ ಪುಟ್ಟ ಘಟನೆಗಳು ಕೂಡ ಪುತ್ತೂರು ಹಾಗೂ ಈ ಭಾಗದಲ್ಲಿ ನಡೀತಾ ಇದೆ. ಇದನ್ನೆಲ್ಲ ಹೋಗಲಾಗಿಸಿ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಯಾವುದೇ ಧರ್ಮ ಇಲ್ಲ, ಆ ಒಂದು ದೇವಾಲಯದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಬಾಳಬೇಕು. ಏನು ಆ ಕೋಮು ವಿಷ ಬೀಜ ಏನು ಬಿತ್ತಿದ್ದಾರೆ ಅದರ ವಿರುದ್ಧ ಜಾಗೃತಿಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಮಾನವ ಸರಪಳಿ ಹಾಗೂ ಕರಪತ್ರ ವಿತರಣೆ, ಪೋಸ್ಟರ್ ಪ್ರದರ್ಶನ, ಬೀದಿ ನಾಟಕ ಮುಂತಾದ ಕಾರ್ಯಕ್ರಮಗಳನ್ನು ಜಿಲ್ಲಾ ಎನ್ಎಸ್ಯುಐ ಇವತ್ತು ಹಮ್ಮಿಕೊಂಡಿದೆ. ವಿದ್ಯಾರ್ಥಿಗಳ ಭವಿಷ್ಯ, ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಹಾಗೂ ಕ್ಯಾರಿಯರ್ ರೂಪಿಸಲು ಇವತ್ತು ಕಾಲೇಜ್ ಸಹಾಯ ಆಗಬೇಕು ಹೊರತು ಅಲ್ಲಿ ಯಾವುದೇ ಒಂದು ಜಾತಿ ಆಧಾರದಲ್ಲಿ ವಿದ್ಯಾರ್ಥಿಗಳನ್ನು ಬೇರ್ಪಡಿಸಿ ಕೋಮು ಭಾವನೆಯನ್ನ ಇವತ್ತು ಕೆರಳಿಸುವಂತ ಕೆಲಸ ಮಾಡ್ತಿದ್ದಾರೆ. ಇದರ ವಿರುದ್ಧ ನಾವು ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಎನ್ಎಸ್ಯುಐ ಮಾಡ್ತಾರೆ. ಅನಂತರ ಎನ್ಎಸ್ಯುಐ ಘಟಕದ ಪ್ರಧಾನ ಕಾರ್ಯದರ್ಶಿ ಸುಹಾನ್ ಅವರು ಮಾತನಾಡಿ, ವಿದ್ಯಾರ್ಥಿ ಸಮೂಹಕ್ಕೆ ಉತ್ತಮ ಶಿಕ್ಷಣ, ಪೂರಕ ಸೌಲಭ್ಯಗಳು ದೊರೆಯಬೇಕಾಗಿದೆ. ಅನಗತ್ಯ ವಿಚಾರಗಳ ಮೂಲಕ ಮಕ್ಕಳ ಭವಿಷ್ಯದಲ್ಲಿ ಚೆಲ್ಲಾಟವಾಡುವುದು ನಿಲ್ಲಬೇಕಾಗಿದೆ. ಜನವರಿ 1 ರಿಂದ ಜನವರಿ 25ರವರೆಗೆ ಸಾಮರಸ್ಯದೆಡೆಗೆ ವಿದ್ಯಾರ್ಥಿಗಳ ನಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು. ಬಹಳಷ್ಟು ಮಂದಿ ವಿದ್ಯಾರ್ಥಿಗಳು ಕ್ಯಾಂಪಸ್ಗೆ ಈ ರೀತಿಯಾದಂತಹ ಒಂದು ಕೆಟ್ಟ ಸಂದೇಶವನ್ನು ನೀಡುವಂತಹ ಕೆಲಸಗಳಿಗೆ ವಿರೋಧವಾಗಿದ್ದಾರೆ. ಯಾರೋ ವಿದ್ಯಾರ್ಥಿ ಕೂಡ ಇದನ್ನ ಸಹಿಸುವುದಿಲ್ಲ. ಪ್ರತಿಯೊಬ್ಬರು ವಿದ್ಯಾರ್ಥಿಯು ಕೂಡ ಎಲ್ಲರ ಜೊತೆ ಮಾತಾಡ್ಕೊಂಡು ಇದನ್ನು ನಾವು ಕಲ್ತಿರುವಂತದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಹೊರಗಿರುವಂತಹ ಕೆಲವು ಮತೀಯ ಶಕ್ತಿಗಳು ಈ ಕ್ಯಾಂಪಸ್ ನ ಒಳಗಡೆ ಬಂದು ಈ ರೀತಿಯಾದ ಕೃತ್ಯಗಳನ್ನ ಮಾಡ್ತಾ ಇದೆ. ಎನ್ಎಸ್ಯುಐ ಈ ಮೂಲಕ ಎಲ್ಲ ಶಕ್ತಿಗಳಿಗೆ ಒಂದು ಎಚ್ಚರಿಕೆಯನ್ನ ನೀಡ್ತಾ ಇದೆ. ಮುಂಬರುವಂತಹ ದಿನಗಳಲ್ಲಿ ಇದನ್ನ ನಾವು ಸಹಿಸುವುದಿಲ್ಲ. ವಿದ್ಯಾರ್ಥಿಗಳು ಕ್ಯಾಂಪಸ್ ನಲ್ಲಿ ಎಲ್ಲರೂ ಕೂಡ ಸಾಮರಸ್ಯದಿಂದಿದ್ದಾರೆ. ದಯವಿಟ್ಟು ಈ ಹೊರಗಿನ ಮತೀಯ ಶಕ್ತಿಗಳು ಕ್ಯಾಂಪಸ್ ಒಳಗಡೆ ಬಂದು ಇಲ್ಲಿರುವಂತಹ ಒಂದು ಕೋಮು ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ರೆ ಹುಡುಗ ಹುಡುಗಿ ಎಲ್ಲರೂ ಕೂಡ ಫ್ರೆಂಡ್ಶಿಪ್ ನಲ್ಲಿ ಸ್ನೇಹಿತರಂತೆ ಇರ್ತಾರೆ. ಆದ್ರೆ ಇದಕ್ಕೆ ಬೇರೆಯದೇ ರೂಪದಲ್ಲಿ ಒಂದು ಬಣ್ಣವನ್ನ ಕೊಟ್ಕೊಂಡು ಕ್ಯಾಂಪಸ್ ಗಳಲ್ಲಿ ಈ ರೀತಿಯಾದ ಒಂದು ಕೃತ್ಯಗಳನ್ನ ಮಾಡಿಕೊಂಡು ಸಮಾಜದ ಸಾಮರಸ್ಯಕ್ಕೆ ಹಿನ್ನಡೆಯನ್ನು ನೀಡ್ತಾ ಇದ್ದಾರೆ. So that is why we request all the media people to support this campaign by the National Students of India, which will be organizing from Jan 1st to Jan 25th across various colleges in Dakshina Kannada. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಎನ್ಎಸ್ಯುಐ ಘಟಕದ ನಿಖಿಲ್ ಶೆಟ್ಟಿ, ಸಿರಾಜ್, ಸಾಹಿಲ್, ಎಕೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. Abaka Queen Cruise AQC, a new crown jewel for tourism in coastal Karnataka. Mangaluru's one and only floating restaurant with world-class hospitality. AQC has 2 halls, Den Lounge and Breeze. Den is an AC hall with a seating capacity of 150 members with fine dine service. Enjoy the open-top natural river experience in Breeze, an open-top hall with capacity of 200 customers. Also enjoy the variety of mouth-watering seafood delicacies in a unique riverside floating experience. Come, enjoy and convert your time into a wonderful experience. Abaka Queen Cruise AQC, a unit of Star Queen Enterprises, behind Sri Brahma Babarai Temple, Bokapatna, Mangaluru. For bookings, contact 92433 01874.